ಜೀವನನಿ ಬುಡ್ತಿನ್ ತೋಜು ಈ ಜೀವನ ತರ ಸಾಧ್ಯನೇ ಇತ್ತಿ ನಮ್ಮನೆ ಅನ್ನ ಅಲ್ಲ ಇಂದೇ ಜಾಗ ಮೂಡೊಂದು ಬೈಕ್ ಹೋಯ್ನು ಇಪ್ಪನಿ ಓಟು ಏನಾರು ಬರ್ತೇನಲ್ಲ ಬಂತು ಅಂಚನಿ ಬರ್ಪರ್ಸು ನಿಗಲೇ ಮಲ್ಪು ಅನ್ನ ಓಟು ಕೊರ್ಲೆ ಮಲ್ಪು ಅನ್ನು ನಿಗಂತು ಮಲ್ಪು ಇಡೀ ಬತ್ತು ತೂತ್ನಾಗ್ಲು ಉಂಟು ಬಂಗೇರ್ರೆಲ್ಲ ಬರ್ತಿದ್ರು ಬಂಗೇರು ಮುಲ್ಪ ಒಂಜಿ ಒಂದು ಪ್ರೋಗ್ರಾಮ್ ಆರ್ನೈಟ್ ಒಂದು ಶಿಲಾನ್ಯ ಹೆಂಚಿನ ಮಾತ್ರ ಮಲ್ತಿದ್ದು ಹೋಗ್ತೇನೆ ಮುಲ್ಪ ಹೋದ್ಮೇಲೆ ಮಾತ್ರ ತಂದು ಬುಕ್ಕ ಆತಿತ್ತು ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಆದರೂ ಕೂಡ ನಾವು ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಬಂದಿದ್ದೇವೆ. ಆದರೂ ಕೂಡ ಈ ಅಧಿಕಾರಿಗಳು ಈ ಜನಪ್ರತಿನಿಧಿಗಳು ಸ್ಪಂದನೆ ಕೊಡದಿದ್ದು ದೊಡ್ಡ ದೊಡ್ಡ ಅಪರಾಧ. ಸವಲತ್ತು ತಿಕ್ಕೊಡೋ ಓಟು ಮಾಡೋದು ಹೋಗು ನಾನು ಸವಲತ್ತು ತಿಕ್ಕೊಂಡಿದ್ದಿ ಅಲ್ಲ ಓಟು ಉದಯಗೆ ಮಾಡೋದು ನೆಕ್ಸ್ಟಿಗೆ ಅಂಚೆ ಓಟು ಮಾಡೋದು ಉದ್ದೇಶ ಇಲ್ಲ ಇಂಕ್ಲು. ಇವತ್ತು ನಾನು ಮತ್ತೆ ಪ್ರಸಾದ್ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಬಹಳ ಸುಂದರವಾದ ಪ್ಲೇಸ್. ಬಟ್ ಬರ್ಬೇಕಾದ್ರೆ ಮಾತ್ರ ಸಿಕ್ಕಾಪಟ್ಟೆ ಭಯ ಆಯ್ತು. ಅಷ್ಟು ಕಂಡಮ್ ರಸ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಯಾಕೆ ಬಂದ್ವಿ ಗೊತ್ತಾ? ಒಂದು ಪ್ರದೇಶದ ಬಗ್ಗೆ ತೋರ್ಸೋಕ್ಕೋಸ್ಕರ. ಇಲ್ಲಿ ಆಕ್ಚುಲಿ ಮಳೆ ಬರ್ತಾ ಇದೆ. ನಿಮ್ಗೆ ನೇರವಾಗಿ ನಾವು ದೃಶ್ಯ ತೋರಿಸ್ತೀವಿ. ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಕರ್ನಾಟಕ ಅರಣ್ಯ ಇಲಾಖೆ ಕುದುರೆಮುಖ ವನ್ಯಜೀವಿ ವಿಭಾಗ ಕಾರ್ಕಳ ಅಪಾಯ. ನದಿ ಹಳ್ಳ ತುಂಬಿ ಹರಿಯುತ್ತಿದೆ. ಕಾಲು ಸಂಕ ದಾಟುವುದನ್ನು ನಿಷೇಧಿಸಲಾಗಿದೆ. ಎಚ್ಚರಿಕೆ, ಇಟ್ಸ್ ಡೇಂಜರ್. ಆ ತರ 2 ಬೋರ್ಡ್ ಹಾಕಿದೆ. ಒಂದು ಗ್ರಾಮ ಪಂಚಾಯತ್ನಿಂದ, ಇನ್ನೊಂದು ಅರಣ್ಯ ಇಲಾಖೆಯಿಂದ. ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ಸವಣಾಳು ಗ್ರಾಮ ಬರುವಂತಹ ಹಿತ್ತಿಲ ಪೇಲ ಅನ್ನುವಂತಹ ಒಂದು ಪ್ರದೇಶ. ಇದು ಆದಿವಾಸಿ ಕುಟುಂಬ, ಮಲೆಕುಡಿಯ ಕುಟುಂಬ ವಾಸ ಮಾಡ್ತಿರುವಂತಹ ಪ್ರದೇಶ. ಇಲ್ಲಿ ಒಟ್ಟಾರೆಯಾಗಿ ಒಂದು ಈ ರಸ್ತೆ ಮೇಲ್ಭಾಗ ಹೋದಾಗ ಒಟ್ಟು 3 ಕಿಲೋಮೀಟರ್ ರಸ್ತೆ ಉದ್ದ ಇದೆ. ಇದು ಈ ಒಂದು ರಸ್ತೆಯ ಆ ಕಡೆ ಒಂದು ಆಲ್ಮೋಸ್ಟ್ 51 ಮಂದಿ, ಅಂದ್ರೆ ಒಟ್ಟು 9-10 ಕುಟುಂಬ ವಾಸ್ತವ್ಯ ಮಾಡ್ತಾ ಇದೆ. ಒಂದು 51 ಸದಸ್ಯ ಇರುವಂತಹ ಪ್ರದೇಶ. ಇಲ್ಲಿ ಇದೀಗ ಎಲ್ಲ ಒಂದು ಅಧಿಕಾರಿಗಳು ಸೇರ್ಕೊಂಡು ದಿಗ್ಬಂಧನವನ್ನ ಹಾಕಿದ್ದಾರೆ. ಇದು ಅಪಾಯಕಾರಿ ರಸ್ತೆ, ಇಲ್ಲಿ ಯಾರು ಕೂಡ ಓಡಾಡಬಾರ್ದು ಅಂತ. ಹಾಗಾದ್ರೆ ಈ ಸೇತುವೆ, ಈ ಒಂದು ನದಿಯ ಆ ಕಡೆ ಇರುವ ಜನಗಳು ಏನ್ ಮಾಡ್ಬೇಕು? ಕಳೆದ ವರ್ಷ ಮಳೆ ಬಂದಾಗ ಇದೇ ಒಂದು ನದಿ ಉಕ್ಕಿ ಹರಿದು ಈ ಒಂದು ನದಿಯ ಮೂಲಕ ಒಂದು ದ್ವಿಚಕ್ರ ವಾಹನ ಕೂಡ ನದಿಯ ಪಾಲಾಗಿತ್ತು. ಇಷ್ಟಾದ್ಮೇಲೆ ಅನೇಕ ಬಾರಿ ಮನವಿ ಕೊಟ್ಟಿದ್ದಾರೆ, ನಮ್ಗೆ ಇಲ್ಲಿ ಒಂದು ಶಾಶ್ವತ ಪರಿಹಾರ ಕೊಡಿ ಅಂತ. ಆದ್ರೆ ಈವರೆಗೆ ಕೂಡ ಯಾವುದೇ ಒಂದು ಪರಿಹಾರ ಕೂಡ ಸಿಕ್ಕಿಲ್ಲ. ನೋಡ್ಬೋದು, ಬಹಳ ಸುಂದರವಾಗಿರುವ ವಾತಾವರಣ ಇದು. ಯುವಕರಿಗೆ ಯುವತಿಯರಿಗೆ ಒಂದು ಎಂಜಾಯ್ ಮಾಡ್ಬೇಕು, ಒಂದು ಒಳ್ಳೆಯ ವಾತಾವರಣ ಬೇಕು ಅಂತ ಬಂದ್ರೆ ಇಲ್ಲಿ 100% ಬರ್ಬೋದು. ಒಳ್ಳೆಯ ಫಾಲ್ಸ್ ಎಲ್ಲವೂ ಕೂಡ ಇದೆ. ಆದ್ರೆ ಇಲ್ಲಿ ವಾಸ್ತವ್ಯ ಇರುವ ಜನಗಳಿಗೆ ಮಾತ್ರ ಯಾವುದೇ ಒಂದು ಮೂಲಭೂತ ಸೌಕರ್ಯ ಕೂಡ ಇಲ್ಲ. ಕರೆಂಟ್ ಇಲ್ಲ, ರಸ್ತೆ ಇಲ್ಲ. ಒಂದು ಒಳ್ಳೆಯ ಪಾಯಿಂಟ್ ನೆಟ್ವರ್ಕ್ ಅಂತೂ ಇದೆ. ಓಕೆ, ನೆಟ್ವರ್ಕ್ ಇದೆ, ಅದರ ಬಗ್ಗೆ ಯಾವುದೇ ಒಂದು ತಗಾದೆ ಕೂಡ ಇಲ್ಲ, ಸಮಸ್ಯೆ ಕೂಡ ಇಲ್ಲ. ಆದ್ರೆ ರಸ್ತೆ ಇಲ್ಲ, ಅದು ಮುಖ್ಯವಾಗಿ ಬೇಕಾಗಿರುವಂತಹ ಸೌಕರ್ಯ. ಜೊತೆಗೆ ವಿದ್ಯುತ್ ಅಭಾವ ಕೂಡ ಇರುವಂತದ್ದು. ಆದ್ರೆ ಇಲ್ಲಿ ಈ ಒಂದು ನದಿಗೆ ಸೇತುವೆ ಇದೆ. ಈಗ ಆಕ್ಚುಲಿ ಕಾಲು ಸಂಕ ಇದೆ. ಈ ರಸ್ತೆ ಮೂಲಕ ಇನ್ನು ಮುಂದೆ ಯಾರು ಕೂಡ ಹೋಗ್ಬಾರ್ದು ಅನ್ನೋದೊಂದು ಎಚ್ಚರಿಕೆಯನ್ನ, ದಿಗ್ಬಂಧನವನ್ನ ಅಧಿಕಾರಿಗಳು ಹಾಕಿರುವಂತದ್ದು. ಹಾಗಾದ್ರೆ ಈ ಮನೆಯಿಂದ ಈಗ ಆ ಕಡೆಯಿಂದ ಆ ಕಡೆ ಹೇಗೆ ಹೋಗ್ಬೇಕು ಸ್ವಾಮಿ? ಇದೀಗ ಈ ಹಿತ್ತಿಲಪೆಲ್ಲದ ಗ್ರಾಮಸ್ಥರಿದ್ದಾರೆ, ಮಾತಾಡ್ಸೋಣ. ಇಲ್ಲೊಬ್ರು ಹಿರಿಯರಿದ್ದಾರೆ. ನಮಸ್ತೆ ಅಜ್ಜರೇ. ನಮಸ್ತೆ. ಅದೇ ಪುದರ್ ದೊಂಬಯ್ಯ ಎಂಕ್ಲೆ ತೂನಗ ನಂತರ ಶಾಖ ಒಂದುಂಡು ಮುಲ್ಪ ಎಂಚ ಉಳ್ಳ ನೀವು ಎಂತ ಜೀವನ ಮನ್ಪುವರ್ ಮಲ್ಲೆ ಎಂಚ ಪಣರ ನಾಲಾಯಿ ಬರ್ಪು ಎಂಕ್ಲೆ ಅಡಿಮುಟ್ಟದ ಪರಿಸ್ಥಿತಿ ಉಳ್ಳು ಇಲ್ಲ ಪಂಡ ಪೋಪುನ ವರ್ಪುನ ಒಂದು ಕಷ್ಟ ನಿಖಿಲ್ ಬರ್ತಾರೆ. ನಿಖಿಲ್ ಒಂತೆ ತೂದೇ ಈ ತುದ್ ಮಲ್ಪಾರ ನನ್ನಲ್ಲ ಒಂತೆ ಮಿತ್ತು ಬರ್ತಾರಲ್ಲ. ಇಂದು ಮೂಲು ಈ ಜೀವನನಿ ಬುಡ್ತಿನ್ ತೋಜು ಈ ಜೀವನ ಮಲ್ಪ ತರ ಸಾಧ್ಯನೇ ಇದ್ದಿ ನಮ್ಮನೆ ಅಂದ ಅಲ್ಲ ಇಂದೇ ಜಾಗ ಮೂಡೊಂದು ಬೈಕ್ ಹೋಯ್ನು ಮಿಪ್ಪನೆ ಅಂಚೆ ದಾಯ್ತ ಪುನಃ ದುಂಬು ಹಿರಿಯಾಗಲು ಮಾಡ್ತದೆ ಬದುಕು ಉಂಡು ಎಂಗಿಲ್ಡ ಆ ಇತ್ತಿನ ಹಿಡ್ದವರಾಗ ದಾಳ ಮಲ್ಪಾರ ಸಾಧ್ಯ ಇತ್ತು ಉಲ್ಲ ಇತ್ತು ಮಿತ್ತು ಒರ್ಮ ಇಲ್ಲಿ ಉಂಟು. ಒಂದು 52 ಜನ 53 ಜನ ಅಲ್ಲ ಇಲ್ಲ. ಒಂದು SIR ಒಂದುಂಡು ಮತ್ತ ಪೂರ ಊಟದ ಪೂರ ಡೀಟೇಲ್ಸ್ ಅಡೆ ಬರ್ಪೇರ ಅಡೆ ಬರ್ಪುನ ಎಂಕಿನದಲ್ಲ ಆಧಾರ ಬೋರ್ಡ್ ಅಂದ್ರೆ ಕೊನತ್ತು ಕೊರ್ಲಿ ನನ್ನ ಪೇರಿ ಎಡ್ಡಿ ಬರ್ಪಿಜಿ ಆಗಲ್ ಬರ್ಪಿಜಿ ಎಂಕುಲ ಕೊನೋದು ಕೊರೋಡು ಆಗ್ಲಿ ಈಗ ಆಗಲ್ ಬರ್ಪಿಲೆಕ್ಕ ಇಜ್ಜಿ ಬಾಕಿ ಹೋಗಿ ಪೋಪೇರು ಐಟಮ್ ಅಂತ ಮುಟ್ಟಾಡು ಪೋಪೇರು ಎಂಕಲ ಈ ಮಲೆಕ್ಕೆ ಇರಲ್ಲ ಬರ್ಪಿಜಿ ನಮಗೆ ಸ್ವಾತಂತ್ರ್ಯ ತೆಗೆದು 79 ವರ್ಷ ಅಂಡ್ ನಿಕ್ಲೆ ಮುಲ್ಪ ಸ್ವಾತಂತ್ರ್ಯ ಇಜ್ಜಿ ಓಲ ಕರೆಕ್ಟ್ ಓಲ ಇಜ್ಜಿ ಎಂಕ್ಲೆ ಓಲ ಇಜ್ಜಿ ನಿಕ್ಲೆ ಪ್ರತಿನಿತ್ಯ ಒಂದು ಕೆಲಸ ಪೋಡುಂಡ ಅದು ಬೇಸ್ ಆದಿರಿ ಪೋಡ ಬೇಸ್ ದಾದಲ ಪರ್ಯಾಯ ವ್ಯವಸ್ಥೆ ಉಂಟಾ ಇಜ್ಜಿ ಈ ನೆಟ್ಟು ಓಲ ಬೇತೆ ಸಾಧ್ಯ ಇಜ್ಜಿ ಇಂದೇ ಒಂಜಿ ಸಾಧ್ಯ
ಅವಲ ಇಂದು నెక్కే పోడు నెక్కే పోడు ఇందే నెక్కి పోడు జోకులు కూడా లేరా జోకులు ఉల్లేదు జోకులు స్కూల్ ఓపెన్ లేరా స్కూల్ పోపినారు లేరా ఓలోళ్ళు హోస్టల్ అల్లు మూలు అంత దూರ ದೂರ ಪಾಡ್ನ ದುಂಬು ಒಂತ ವರ್ಷ ಕಡಪುಡ್ದ ಬೊಕ ಮೂಲ ಆಯ್ತಿ ಮೂಲು ತೋಡು ಮೆತ್ತಿ ಅಲ್ಲಿ ಅಲ್ಪ ಪಾಪು ಉಂಟು ಅಲ್ಲಿ ಮುಲ್ಪ ಮುಲ್ಪ ಪಾರಕ ಆಯ್ತು ಆ ಪಾಪು ಆಡ್ನ ಇಂಕುಲೇ ಪಾಡ್ನ ಮರ ಕಟ್ಟು ಇದು ಪಾಪು ಆಡ್ನ మరత పాప ಮರತ್ತ ಪಾಪು ಅಲ್ಲೇ ತೋಡು ಮೂಲೆಲ್ಲಿ పోయి అడేగు ಅವು ಐತೆ ಸಾದಿಂದಡಿ ಪಾರ ಅದೇ ಇತ್ತೆ ಈತು ವರ್ಷ ಅಂಡ್ ಇತ್ತೆ ಪಂಚಾಯತ್ ನಿಕ್ಲು ಪಾತಿರ್ದಾರ ಇತ್ತ ಬಗ್ಗೆ ಪಾತಿರ್ದಾರ ಅರಣ್ಯ ಇಲಾಖೆಗೆ ಬರ್ಕೊಂಡೊಂದು ರಾಜ ಪಂಚಾಯತ್ ಕೇಳಿನಾಗ ಪಣ್ಣಾಗ ಪಂಪೇರು ನಿಕ್ಲೆ ಬರ್ಪೇರ್ಸೋ ಗ್ಯಾರಂಟಿ ಮಲ್ಪುವ ನಿಂದು ಓಟು ಏನಾರು ಬರ್ತೇನಲ್ಲ ಪಂಪು ಅಂಚಾನಿ ಬರ್ಪೇರ್ಸೋ ನಿಕ್ಲೆ ಮಲ್ಪು ಅಣ್ಣ ಓಟು ಕೊರ್ಲೆ ಮಲ್ಪು ಅಂದು ನಿಗಂಟು ಮಲ್ಪು ಇದೇ ಬತ್ತದ ತೂತ್ನಾಗಲು ಉಂಡು ಬಂಗೇರ್ರೆಲ್ಲ ಬರ್ತೇನೆ ಬಂಗೇರು ಮುಲ್ಪ ಒಂಜಿ ಇಂದು ಪ್ರೋಗ್ರಾಮ್ ಆರ್ನಂಚ ಒಂದು ಶಿಲಾನ್ಯಾಸ ಎಂಚಿನ ಮಲ್ತದ್ದು ಹೋಗ್ತೇನೆ ಮುಲ್ಪ ಹೋತ್ನ ಮಾತ್ರ ಆತಂದ್ರೆ ಬುಕ್ಕ ಆತಿಗೆ ಹೋಗಿಲ್ಲ ಬೇಲೆ ಆತಿಗೆ ಹೋಗಿಲ್ಲ ಆತ ಇದಕ್ಕೆ ಏತ್ ಕಷ್ಟ ಉಂಡು ಪಲ್ಲೆ ಅಟ್ಲೀಸ್ಟ್ ಗೊತ್ತಾವಡು ಇಕ್ಲ ಕಷ್ಟ ಎಂಚಿನ ಮಂದಿ ಗೊತ್ತಾವಡು ಪಲ್ಲೆ ಎಂಕಲ ಕಷ್ಟ ಬೇತದಾಯ್ತ ಪಂಡ ನಾವು ಬರ್ಪುನ ಬೋಪು ಒಂಜಿ ಮಲ್ಲ ಕಷ್ಟ ಬೇತದಾಯ್ತನ್ಲ ಏರ್ನಲ ಎಂಕ್ಲೆ ಒಂಜಿ ಅಂಗ ಮತ್ತೆ ದಾಲ ಇಜ್ಜಿ ಹುಷಾರಿಜ್ಜಿ ಅನ್ಪುನ ಕಟ್ಟದ ತುಂಬ ಒಂದು ಹತ್ತು ಆಗಲಿ ಮುಲ್ಪಾನಿ ಬಣ್ಣಾಗ ಅವಲಿ ಬೇಕು ಇಂದು ಹತ್ತು ಇಂದು ಎಂಕುಲು ಬೊಕ್ಕ ಗರ್ತದ ಮಲ್ತನ ಸರಕಾರ ಮಲ್ತು ಹೋತ್ನ ಮಾರ್ಗ ಹತ್ತಿಂದು ಎಂಕುಲೇ ಗರ್ತದ ಮಲ್ತದ ಒಂದೇ ಬಂಗೇರ ಯಾನೆ ಬಂತೆ ಅಲ್ಪ ತಾಲೂಕು ಆಫೀಸ್ ಅಲ್ಪ ಇಂದು ಪೊಲೀಸ್ ಸ್ಟೇಷನ್ ಅಂತ ಇದು ಮೀಟಿಂಗ್ ಆಯ್ತು ಯಾನೆ ಕೂತು ಬಂತೆ ಖುದ್ದು ಅದು ಬಂತೆ ಬಂಗೇರ ಆಯ್ತು ಅಂಡ ಹಿಂದೆ ಎಂಕುಲು ಮಾರ್ಕೊಂಡು ಒಂಜಿ ಎಂಕುಲೆ ಬೇಕಾದ ಆಯ್ತೆಗಲ ಎಂಕುಲ ಒಂಜಿ ಗಾಡಿ ತಪ್ಪು ಅಂಚಿನ ಹೇಗುತ್ತದಾಗಲಿ ಎಂಕುಲು ಹತ್ತಿವಿ ಅಂಡ ಒಂಜಿ ದಾಯ್ತ ಅಂಡ ಒಂಜಿ ಆಕಸ್ಮಿಕ ಅಂಡ ತುಂಬೊಂದಂಟ್ಲ ಪೋಲಿ ಆಗ್ತದೆ ನಮ್ಮ ಸಾದಿ ಅಂಡ್ಲ ಎಡ್ಡೆ ಪಡ ಹಿಂದೆ ಸಾದಿ ಎಲ್ಲ ಬೂಲಿ ಇತ್ತು అయితే మేల్దే పోపోయింది ఊలా సాది ఇచ్చినాబ ఒక ఆడ ప్రయాణంలో పోయలేక పోపోయింది నీకు దాదాపు ఒక నరమణి పోపిన సాది ఉండు ఆడ ప్రయాణం మాంతలలో కాటిండు ఒక కరడ్డి మళ్ళీ పోతున్నాడు నీకు ఒక కడమ ಅಂತ ಇಟ್ಟಿದ್ದ ನರಮಣಿ ಅದಲ್ಲ ಕಲ್ಪಿಸಿ ಕಾಟಿನ ಜೋಡು ಅಲ್ಪ ಕಾಟಿನ ಸೇರಿ ಕಡಪನ ಜಾಗ ಉಂಟು ಮುಲ್ಪ ಬಂಧನ ಮಂದಿರ್ ನನ್ನ ಪಾರ ಬಲೆ ಮುಲ್ಪ ಅಂದು ವಾರ ಬಲ್ಲಿನ ಆಗಲ್ ಬಂಧನ ಮಲ್ತಿಂದ ಅರ್ದಾಯ್ತಲ್ಲ ವ್ಯವಸ್ಥೆ ಮಲ್ತು ಕೊರಿಯರ್ನ ಪೋಲಿ ಇಜಿನ ಎಂಕುದು ಆಯ್ತು ಅನ್ಪ ಒವ್ವಣ್ಣ ಮಲ್ತು ಎಂಕುಲು ಪೋಡಿ ಎಂಕ್ಲಿಗೆ ಇತ್ತು ಪೋಪ್ನ ಪೋಡದೆ ಪೇಟೆಗೆ ದಾಯ್ತಕ್ಲ ಪೋಪ್ನ ಎಂಕ್ಲ ಆಗಸ್ಟ್ ಪೋಡದೆ ವಾ ನಮ್ಗೆ ಅಲ್ತಂಡ್ಲ ಪೋಡಿ ಐಕೆಲ್ಲ ಅದೇ ಪಾಪ ವಾಡ್ನ ಎಂಕುಲೇವು ಬಸ್ಸ ಬಣ್ಣಗ ನೀರು ಏತುಪ್ಪುನು ಮುಲ್ಪ ಬಸ್ಸ ಬಣ್ಣಗ ನೀರು ಕಡಪ್ಪನ ಇದು ಬರ್ಪುನು ಮಲ್ಲ ನೀರು ಬರ್ಪುನು ಮಲ್ಲ ಒಂದ ಮಲ್ಲ ನೀರು ಕಡಪ್ಪರ್ನಿ ಆಪಿ ಓ ಗಾಡಿಲೆ ಪೋಪುಲೆ ಒವ್ವುಲ ಪೋಪ್ನ ಇಲ್ಲಕ್ಕೆ ನಿಕ್ಲೆ ಇತ ಮುಲ್ಪ ದಾದ ಆಂಡ ನಿಕ್ಲೆ ಪರಿಹಾರ ತಿಪ್ಪುಡು ಎಂಚಿನ ಮನ್ಪೋಡು ಮುಲ್ಪ ಮುಲ್ಪ ಮಲ್ಪ ಸಂಕೊಂಜಿ ಮಲ್ತೇರ್ನ ಆವು ನಂಡು ಎಂಕುಲ ಎತ್ತರೊಂದು ಸಂಕ ಮಲ್ಪೋಡು ಗಾಡಿ ಪೋಪಿಲೇಕ ಮಲ್ತುಂಡ ಒಂಜಿ ಜೀವ ಪೋಪುನ ಪೊರ್ತು ಒಂಜಿ ದಾಯ್ತಾನ್ ಒಂಜಿ ಎಂಕಲ್ಡೆ ಇಜ್ಜಿನಡ್ಲ ಬೊಕ್ಕಲಿನ ಮಲ್ತುದಂಡ್ಲ ಜೀವನ ಒಂಜಿ ಒರಿಪೋಲಿ ಆತ ಇಜಿನ ಸಾಧ್ಯ ಎಂಕ್ಲೆ ಇದ್ದು ತುಂಬೊಂದು ಇಂದೇ ಜಾಗ ಎಂಕುಲರ ತುಂಬೊಂದು ಮಾತ್ರ ಒಂಜಿ ಸುಂದರ ಇಕ್ಕಿಲ ಒಂದು ಉಂಡು ಅಲ್ಪ ಆರ್ನ ಆಗಲ ಅಮ್ಮೇರ್ನ ತಂಗಾಡಿಗೆ ಒಂದು ಹುಷಾರಿಜ್ಜಿ ಅಂದ್ಲೆ ಕಾಣು ಆಯ್ತಾ ಪಾರ ದಾಲ ಗೊತ್ತಿಜ್ಜಿ ಕತ್ತಲೆ ರಾತ್ರಿ ಬತ್ತ ತುಂಬೊಂದು ಬತ್ತ ಒಂದು ಕರಿ ಕಾಟ್ತದೆ ಇಂಚ ದಡ ಎತ್ತ ಲೆಕ್ಕ ಮಾಡ್ತಿದ್ವಿ ಅಂಚಿದ್ದು ಮಾಡ್ತೀವಿ 4 ಜನ ತುಂಬೊಂದು ಬತ್ತ ಪೋಯಿದೆ ಬಣ್ಣಾಗ ರಡ್ಡೆ ಹತ್ತ ಇಂಚಾಲಿಗೆ ಪೋಂಡೆ ಪ್ರಾಣ ಆಯ್ತಾ ಪುರಾಣಿ ತುಂಬಿ ರಾತ್ರಿ ಅದು ಒಂದು ಒರಿಪಾರ ಎಗ್ಲಿಡ್ದು ಆಯ್ತು ಆ ಹೊರ್ತು ಗಣ ಇಕ್ಕಿದೊಂಚಿ ದಲ ಇತ್ತಿನ ಗಾಡಿ ಇತ್ತಿನ ರಪ್ಪ ಬತ್ತೊಂಚಿ ವ್ಯವಸ್ಥೆ ಮಲ್ಪಡಿ ಆಗ್ತದೆ ಮಿತ್ತುಲ ಗಾಡಿ ಪೋಪುಲಕ್ಕೆ ಇಜ್ಜಿ ಎಂತುಂಡು ರೋಡು ಇನ್ನಟ್ಲ ಮುಂಚೆ ಕಲ್ಲು ಅಂತ ಮಾತ್ರ ಒಂದು ಅಲ್ಪ ಬಾರಿ ದಾಲ ಇಜ್ಜಿ ವಾರ್ನಿ ಆಪಿ ನರಮಣಿ ನಡತ್ತು ಹೊರಗ ಆಪಿ ಅಂಚೆ ಸೌಕರ್ಯ ಪೂರ ಉಂಡ ನೀರಿನ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಪೂರ ಕರೆಂಟ್ ಇಜ್ಜಿ ಇಂಕ್ಲೆಗ್ ಪನ್ನರ ಏಪ ಬಂತಿರೋರು ಕಮ್ಮದ ಅಲತ್ತೆ ಪೂರ ಮಲ್ತಿದ್ದ ಒಂದು 2-3 ವರ್ಷ ಇದೆಯಾ 2-4 ವರ್ಷ ಕಮ್ಮದ ಅಲತ್ತೆ ಪೂರ ಮಲ್ತಿದ್ದು ಗುರ್ತ ಬಾರ್ದು ಮಾತಾಡ್ತೇರಿ ಕರೆಂಟ್ ಇಜ್ಜಿ ಇಂಕ್ಲೆಗ್ ಕರೆಂಟ್ ಒಂದು ಸೋಲಾರ್ ಬಾರ್ದು ಗೊತ್ತೀರಿ ಅವು ಇತ್ತ ಮರಿ ಅಲ್ದು ಗೊತ್ತು ನನಗೆ ಕಾರ್ಜಿ ಆಪುಜಿ ಆಯ್ತಾ ಅಲ್ಪುನ ಅವು ಮಾತಾಗೊಡ್ಡಿಜ್ಜಿ ಕೆಲವೊಡ್ಡು ತಿಕ್ಕುನು ಮಾತ್ರ ತಿಕ್ಕುನು ಅಲ್ಪ ಒಂಜಿ ಗುಡ್ಡೆಗೆ ಬೋಂಡು ಅಲ್ಪ ತಿಕ್ಕುಂಡು ಕರೆಂಟ್ ಅಂತ ಕರೆಂಟ್ ಇಜ್ಜಿ ಬೈತ್ನೆ ನೀರು ಎಲ್ಲ ಉಂಡು ಹತ್ತಪ್ಪ ಇಂಚಾನೆ ಕಾಡ್ದ ಗುಡ್ಡೆದ ನೀರು ಇಜ್ಜಿ ಅಂದ
ದುವೆಲ್ಡು ಇಂಚನೆ ಒಂಜಿ ತೋಡುಂಡು, ತೋಡ್ದ ಬರಿತ ತೋಡ್ದ ನೀರು ಬರ್ತದೆ ಎಲ್ಲ ನೀರು ಲಾಸ್ಟ್ ಉಂಟಲ್ಲ ನೀ ಪರ್ರದಕ್ಕದಲ್ಲ ಪರ್ರ ನೀರು ಪೂರ ತೋಟದ ನೀರೇನಾ? ತೋಡ್ದ ನೀರು ಇಂಚೆ ಟ್ಯಾಪ್ ನೀರು ಪೋಲ ಬರ್ಬೋದು. ದಾಲಜ್ಜಿ ದಾಲಜ್ಜಿ ಅವು ನೀರು ಪರ್ಫೆಕ್ಟ್ ಉಂಡಾ ಉಂಡು ಕ್ಲೀನಾ? ಉಂಡು ಉಂಡು ಗುಡ್ಡದ ನೀರು. ಗುಡ್ಡದ ನೀರು ಅಂದ ಅದಕ್ಕೆ ದಿನನಿತ್ಯ ಯೂಸ್ ಅಂತ ನೀರಪ್ಪ ನಾವು ತೋಟದ ಮಾತ್ರ. ತೋಡ್ದ ಮಾತ್ರ ಕರೆಂಟ್ ಇಜ್ಜಿ ಕರೆಂಟ್ ಇಜ್ಜಿ ಇಂಚೆ ಪೋರ ರೋಡ್ ಇಜ್ಜಿ ಇಜ್ಜಿ ಸೇತುವೆ ಇಜ್ಜಿ. ಇಜ್ಜಿ ಮೂಜಿ ನಾಲ್ ಸರ್ತಿ ಬರ್ತೇರಿ ಕರೆಂಟ್ದಾಗ್ಲು ಆಪುಂಡು 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 ನೀವು ತಲೆ ಆತಿಜ್ಜಿ ಮಾತ್ರ. ಕಳೆದ ವರ್ಷ ಈ ಒಂದು ನೀರಿನ ರಭಸಕ್ಕೆ ಒಂದು ಬೈಕ್ ದ್ವಿಚಕ್ರ ವಾಹನ ಕೆಳಗೆ ಬಿದ್ದಿತ್ತು ಅಂತ ಹೇಳಿದ್ವಲ್ಲ, ಅವರ ಅಣ್ಣ ಹೇಗಿದ್ದಾರೆ ವಿನಯ್ ಚಂದ್ರ ಅಂತ. ತುಳು ಪಾದರ ಕನ್ನಡವ ತುಳು ಅವ. ಓಕೆ, ಈರ್ನ ಅಣ್ಣೆ ಆಯ್ತು ಲಾಸ್ಟ್ ಟೈಮ್ ಪನ್ನ ಕರೆಕ್ಟ್ ಆಯ್ತು. ಈರ್ನ ಅಣ್ಣೆ ಮೆಗ್ಗೆನ ಈರ ಅಣ್ಣೆ. ಓಕೆ, ಸೊ ಈರ ಮೆಗ್ಗೆ ಲಾಸ್ಟ್ ಇಯರ್ ಈ ಬೈಕ್ ಪುನಃ ಬೂರಿತ್ತೇರು. ಸೊ ಅಪ್ಪಾಗ ಏತು ನೀರಿತ್ತು ಮುಲ್ಪ ನೀರನ್ನ ಬಾರಿ ನೀರಿತ್ತಿನಿ ಸಡನ್ ನೀರು ಬತ್ತ ನಮಗೆ. ನೀರು ಬತ್ತನ ಅಡ್ಡ ಪೋನಾಗ ಅವೈ ಮರ್ದ ಅಪ್ಪಾಗ ಹುಷಾರಿದ್ದಾಂಡು ಮಾತ್ರ ಬದಾರ ಬೋದಿತ್ತೆ ಅಂತ ಅಂದು ಪೋದು ಬಣ್ಣಾಗ ಉಪಾಯ ಜನ ಈಗ ಪಿರ ಬೇಲೆ ಬೋಡಿತೀನಿ ಈಗ ಇಲ್ಲಡೆ ಪೋದು ಪಿರ ಬೇಲೆ ಬೋಡಿತೀನಿ ಆ ಪೊರ್ತುಗು ಅವೇ ಆಡೆ ಪೋನಾಗ ಅಂಜು ವಾಸ ಅದಂಡು ಬೈಕ್ ಬಣ್ಣ ಬಚ್ಚವರ ಅಲ್ಪ ರಡ್ಡಿ ಜನ ಇತ್ತೀರ ಅಲ್ಪ ರಡ್ಡಿ ಜನ ಬುಕ್ಕ ಬೈಕ್ ಪತ್ತೊಂಡಿರಿ ಆಗ್ಲಿ ಲಾಯ್ತೀರಿ ಬೈಕ್ ಪತ್ತ ಪೋನಾಗ ಅಲ್ಪನೆ ಅವು ಒಯ್ಲು ಜಾಸ್ತಿ ಅಂಡ ಫೋನ್ ಬುಕ್ಕ ಬುಡ್ದು ಬಿಡಿಯರಿ ಬೈಕ್ ಬುಡ್ದು ಬೋನ್ ಬುಕ್ಕ ಒಳ್ಳೆ ಅಂಚೆ ಬೋಂಡು ತಿರ್ತು ಮುಟ್ಟ ಬುಕ್ಕ ಮೂಲ ಆಗ್ಲಿ ಮುಲ್ಪ ಇತ್ತೇರಿ ಜಸ್ಟ್ ಬುಕ್ಕ ಮಿತ್ತು ಬೋಯರ್ ಜಸ್ಟ್ ಬರ್ತೀರಿ. ಜಸ್ಟ್ ಒಂಜಿ ಎಕ್ಸಾಂಪಲ್ ಆತೇನೆ. ಬಟ್ ಈರೆಗ್ ಮುಲ್ಪ ಏತ್ ಡೇಂಜರ್ ನಿಕ್ಲಿತ ಪ್ರತಿನಿತ್ಯ ಮುಲ್ಪ ಪೌಡ ಪಾರವಲ್ಲಿಂದ ಬಾರ್ದಿರಿ ಬುಗಾಟ ಇಂಕ್ಲಿಗೆ ಸಂಕ ಹೊಡೆದು ಬಂದಿತ್ತೀರ ಆಪುನೊಂದು ಮನಾಡಿ ಬತ್ತು ರಡ್ಡು ಮುಸಲ ಬತ್ತುವೇರ ಅವಳ ಮರಿಯೆಲ್ಲ ಬಣ್ಣಾಗ ಪೋಯಿನ ಅರೆಗರಡು ದಾಲ ಸುದ್ದಿಲ್ಲ ಇಚ್ಚಾಗ್ಲ ಮರಿಯರಡಂಜಿ ಬತ್ತು ಹೋಗ್ಬೇರಿ ದಾಂಡ ಎಂತ ಆಪುಜಿ ಮರಿಯರಡಂಜಿ ಬೇಲಾನ್ ಬರಾಬುಜಿ ಅಂಜಿ ಭರವಸೆ ಒಂಜಿ ಕೊಡ್ದು ಹೋಗ್ಬೇರಿ ಇತ ಎಂಕ್ಲ ದಾಲ ಮಣಿಪು ಜಾತೆ ಸಂಕ ಆಪುನ ಎಂಕ್ಲ ಮಣಿಪ ಗುಲ್ಲದ ಬೇಲೆ ಹೋಗ್ನ ಡೈಲಿ ನೆಟನೆ ಓಡಿ ಎಂಕ್ಲಿಗೆ ರಟ್ಟೆಲೆ ಪಂಡೇರು ಸ್ವಲ್ಪ ನೀರ್ ಇಜ್ಜಿ ಕರೆಂಟ್ ಇಜ್ಜಿಂದು ನೀರು ಕರೆಂಟ್ ಇಜ್ಜಿನಿಗೆ ಏತ್ ಕಷ್ಟ ಆಯ್ತು. ಕರೆಂಟ್ ಬಾರಿ ಬಂಗಾವಣಿ ಇತ್ತೆ ಮರೆಲ್ಲ ಬರ್ತು ಸೋಲಾರ್ ಇಜ್ಜಿ ದಾತ ಎಂಚಿನ ವ್ಯವಸ್ಥೆ ಅಂದ್ರೆ ಇಜ್ಜಿ ಆಯ್ತು ಎಂತ ನಿಕ್ಕು ದಿನಕ್ಕೆ ಎಂತ ಜೀವನ ಅನ್ಕೋರಂದು ಕರೆಂಟ್ ಇಜ್ಜಿ ಜೀವನ ಎಂಚಿನ ಬೇತ ಚಿಮಿನಿ ಬರ್ತದೆ ಗೊತ್ತವ ಚಿಮಿನಿ ಚಿಮಿನಿ ಅರೆಗರಡಿ ಸೋಲಾರ್ ಒಂಜಿ ಬರ್ತುಂಡು ದಾತಂದ್ರೆ ಬುಕ್ಕದಾಲ ವ್ಯವಸ್ಥೆ ಇಜ್ಜಿ ಅಣ್ಣ ಬತ್ತು ಹೋಗ್ಬೇರು ಮನಾಣಿ ಇಂಚ ಪಲ್ಲವಿ ಯಾರು ಇಂಚ ಒಂಜಿ ಅಧ್ಯಕ್ಷರು ಬತ್ತು ಹೋಯ್ರು ಭರವಸೆ ಕೊಡ್ದು ಹೋಗ್ತೀರಿ ಆನ ಇನ್ವಿಟ್ರೆಲ್ಲ ಸುದ್ದಿ ಇಜ್ಜಿ ನೀರ್ದ ವ್ಯವಸ್ಥೆ ಪಂಡಿರ ಮುಲ್ಪ ನೀರು ಪಂಚಾಯತ್ ಅಂತ ನೀರಿಜ್ಜಿ ನಿಕ್ಲಿಗೆ ತೋಡ್ದ ನೀರು ಪರ್ಪರ್ ಪರ್ರೆ ಆಪುಂಡ ನಿಕ್ಲಿಗೆ ಆಪುಂಡು ಇತ್ತದಾಂಡ ಅಭ್ಯಾಸ ಅದು ಬೋತುಂಡು ಅಂಚ ಬಂಡದು ನಲ್ಲ ವ್ಯವಸ್ಥೆ ಆವಡೈಕಿ ಅಭ್ಯಾಸ ಮಂತದ್ದು ಬೋತ ಬೆತ್ತಲ ಬಂಗ ನಿಕ್ಲು ತಲ್ಪ ಒಂಜಿ ಐವರ್ದು ಮಿತ್ ಜನ ಉಳ್ಳಾರು ನಿಕ್ಲು ಜವನರಿ ಪೂರ ಉಳ್ಳಾರು ನಿಕ್ಲೆ ಪೂರ ಬೇಲೆ ಪೋಡ್ ಆಪುಂಡು ಬೇಲೆ ಉಂದೇ ರೋಡು ಐತೆ ಎಂಕ್ಲ ಅಲ್ಪ ಬೋಡಂಡ ಬಾರಿ ಬಂಗ ಆಪುಂಡು ಬೈಕ್ ಚಡವು ಕೆಸಾರು ಬೈಕ್ಲ ಹೋಗುಜಿ ಕೆಲವು ಜತ್ತು ನೂಕೊಂದು ಬೋಡಲ್ಲ ಆಪುಂಡು ಚಡವುಲ ಬಾರಿ ಬಂಗ ಆಪುಂಡು ಓಟು ಬೋಡನ್ನ ಬರ್ಪೇರು ಪಂಚಾಯತ್ ಬರ್ಪೇರು ಓಟು ಕೊರ್ಪುನ ಪ್ರತಿಯೊಬ್ಬನ ಹಕ್ಕು ಅದೇ ಮಾತೆಲ್ಲ ಕೊರಡು ಸವಲತ್ತು ದಿಕ್ಕುಂಡ ಐಕ್ ಸವಲತ್ತು ದಿಕ್ಕೋಡು ಅಂದ್ರೆ ಎಂಕ್ಲ ಓಟು ವಾಡೋದು ಹೋಗ್ಪುಣ ಅಂಡ್ ಸವಲತ್ತು ದಿಕ್ಕೊಂದಿಜ್ಜಿ ಅಂಡ್ ಓಟು ಉದಾಯಿಗೆ ವಾಡೋಡು ನಾನು ಎಷ್ಟಿಗೆ ಅಂಚ ಓಟು ವಾಡೋಡು ಒಂಜಿ ಉದ್ದೇಶ ಉಲ್ಲ ಎಂಕ್ಲು ಬಹಿಷ್ಕಾರ ಮನ್ಪೊಡು ಇಲ್ಲ ಮಾತ ಒಟ್ಟು ಸೇರ್ತು. ಸೊ ಈತು ವರ್ಷೋಡು ಇತ್ತನೆ ಮತ್ತ ಪೂರ ನಮ್ಮ ಅಡ್ವಾನ್ಸ್ ಆತ AI ಯುಗ ಬೈದು ನಿಕ್ಲಿಗಂತ ಮುಲ್ಪ ಕರೆಂಟ್ ಲಕ್ಕ ನೀರ್ ದಾಲಿಜ್ಜಿ ಎಂಕ್ಲೆ ನೆಟ್ವರ್ಕ್ ತಿಕ್ಕುನ ಬಾರಿ ಬಂಗ ಐತೆ ನೆಟ್ವರ್ಕ್ ತಿಕ್ಕುಜಿ. ಇಲ್ಲೊಂದು ಇದು ಕಾಲು ಸಂಕ ಆಕ್ಚುಲ್ ಆಗಿ ಏನು ಕಳೆದ ವರ್ಷ ಒಂದು ದ್ವಿಚಕ್ರ ವಾಹನ ನೀರು ಪಾಲಾಯ್ತಲ್ವಾ, ಆ ನಂತರವಾಗಿ ಇಲ್ಲಿನ ಗ್ರಾಮಸ್ಥರೇ ಎಚ್ಚೆತ್ಕೊಂಡು ಸೊ ಏನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ತರದ್ದು ಕಾಲು ಸಂಕ ಮಾಡಿರುವಂತದ್ದು. ಇದು ಕೂಡ ಜಾಸ್ತಿ ವರ್ಷ ಏನು ಬಾಳಿಕೆ ಬರೋದಿಲ್ಲ. ಸೊ ಮಳೆ ನೀರು ಮಳೆ ಅಥವಾ ಬಿಸಿಲು ಎಲ್ಲ ಬಿದ್ದು ಮರ ಕೂಡ ಅದು ಹೋಗುತ್ತೆ. ಸೊ ಸದ್ಯಕ್ಕೆ ಇವರು ಏನು ಒಂದು ತಾತ್ಕಾಲಿಕ ಪರಿಹಾರವಾಗಿ ಗ್ರಾಮಸ್ಥರ ಸೇರ್ಕೊಂಡು ಒಂದು ಎರಡು ಮರವನ್ನ ಜೋಡಣೆ ಮಾಡಿ ಈ ಕಾಲು ಸಂಕವನ್ನ ಮಾಡಿದ್ದಾರೆ. ಸೊ ಇಲ್ಲಿ ಗ್ರಾಮಸ್ಥರ ಸಹಾಯ ಆಗ್ತಾ ಇದ್ದಾರೆ ವಿನಃ ಯಾವುದೇ ಒಂದು ಅಧಿಕಾರಿಗಳು ಯಾವುದೇ ಒಂದು ಪರಿಹಾರವನ್ನ ಕೊಡ್ತಾ ಇಲ್ಲ. ಸೊ ಒಟ್ಟಾರೆಯಾಗಿ ಎಲ್ಲರ ಆಗ್ರಹ ಒಂದೇ, ಒಂದು ಕಡೆ ಕರೆಂಟ್ ಇಲ್ಲ, ನೀರಿಲ್ಲ, ಒಂದು ಕಡೆ ಸೇತುವೆ ಕೂಡ ಇಲ್ಲ. ನಮ್ಗೆ ಇರುವಂತದ್ದು ಒಂದೇ ಒಂದು ರಸ್ತೆ, ಇದು ಸಂಪರ್ಕ ರಸ್ತೆ. ಈ ರಸ್ತೆಯಲ್ಲಿ ನಾವು ಹೋಗ್ಬೇಡಿ ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು? ನಮ್ಮ ಪ್ರತಿನಿತ್ಯ ಜೀವನ ಮಾಡ್ಬೇಕಂದ್ರೆ ನಾವು ಕೂಲಿ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ, ಏನಾದ್ರೊಂದು ವಸ್ತುಗಳು ಬೇಕಾಗುತ್ತೆ ಅಗತ್ಯವಾಗಿ, ಅಥವಾ ಯಾರಿಗೊಂದು ಅನಾರೋಗ್ಯ ಆದಾಗ ನಾವು ಇದೇ ರಸ್ತೆ ಮೂಲಕ ಹೋಗ್ಬೇಕಾಗುತ್ತೆ. ಈ ತರ ನಮಗೆ ದಿಗ್ಬಂಧನ ಹಾಕಿದಾಗ ನಾವು ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಕೂಡ ಈ ಗ್ರಾಮಸ್ಥರ ಹಾಕುವಂತದ್ದು. ಸರ್, ನಾವಿಲ್ಲಿ ಬಂದ್ವಿ, ಎಲ್ಲರೂ ಹೇಳಿದ್ರು ನೀರಿಲ್ಲ, ಕರೆಂಟ್ ಇಲ್ಲ,
ಮುಖ್ಯವಾಗಿ ಬೇಕಾದಂತ ರಸ್ತೆ ಕೂಡ ಇಲ್ಲ. ಸೊ ನೀವೀಗ ಯಾವ ಕಾಲದಲ್ಲಿ ಇದ್ದೀರಾ ನಿಮ್ಗೆ ಅನಿಸ್ತಾ ಇದೆ ಸರ್? ನಾವು ನಿಮ್ಗೆ ನೋಡುವಾಗ ನಿಮಗೆಲ್ಲ ಗೊತ್ತಾಗ್ತದೆ ಯಾವ ಕಾಲದಲ್ಲಿ ಇದ್ದೇವೆ ಅಂತ. ನಾವು ಇನ್ನೂ ಏನೋ ತುಂಬ ಹಳೆಯ ಕಾಲದಲ್ಲಿ ಇದ್ದೇವೆ ಅಂತ ನಮಗೆಲ್ಲ ಅನಿಸ್ತಾ ಉಂಟು. ನಾವು 21ನೇ ಶತಮಾನದಲ್ಲಿ ಇಲ್ಲ. ಈ ದೇಶಕ್ಕೆ ಸ್ವತಂತ್ರ ಬಂದು 75-80 ವರ್ಷ ಆದರೂ ಕೂಡ ನಮಗೊಂದು ಮೂಲಸೌಕರ್ಯ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ ಇದೊಂದು ನಾಚಿಕೆಯ ಸಂಗತಿ. ಇಷ್ಟ ತನಕ ಕೂಡ ನಮಗೊಂದು ಮೂಲಸೌಕರ್ಯ ವ್ಯವಸ್ಥೆ ಬಂದಿಲ್ಲ. ಸರಿಯಾದ, ನೀವೀಗ ಬಂದಿದ್ದೀರಿ, ಒಂದು ಸರಿಯಾದ ರಸ್ತೆ ಇಲ್ಲ, ಮೈನಾಗಿ ವಿದ್ಯುತ್ ಇಲ್ಲ. ಆ ಸೇತುವೆಯಲ್ಲಿ ದಾಟಲಿಕ್ಕೆ ಆ ನದಿಯಲ್ಲಿ ದಾಟಲಿಕ್ಕೆ ಆಗುದಿಲ್ಲ. ಮಳೆಗಾಲದಲ್ಲಿ ಈ ಶಾಲೆ ಮಕ್ಕಳಿಗೆ ಅಥವಾ ಈ ಏರಿಯಾದ ಎಲ್ಲ ಜನರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಎಲ್ಲ ಭಾರಿ ಕಷ್ಟದ ಸಂಗತಿ. ಅಲ್ಲಿ ಒಂದು ಪಾಪಿನ ವ್ಯವಸ್ಥೆ ಮಾಡಬೇಕಾದ್ರೂ ಕೂಡ ಅರಣ್ಯದವರ ಒಪ್ಪಿಗೆ ಬೇಕು. ಅವರು ಮಾಡ್ಲಿಕ್ಕೆ ಕೂಡ ಬಿಡಲ್ಲ. ಯಾಕೆಂದರೆ ಅವ್ರದ್ದು ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಯಾವುದೇ ಕಾಮಗಾರಿಗಳನ್ನು ಇದರ ಒಳಗಡೆ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಅವರು ಇದು ಅರಣ್ಯ ಕಾಯ್ದೆಯಲ್ಲಿ ಒಂದು ಅನುಮತಿ ತಗೊಂಡು ರಸ್ತೆಗಳನ್ನು ಮಾಡಿ ಅಥವಾ ರೋಡ್ಗಳನ್ನು ಮಾಡಿ ಅಂತ ಹೇಳ್ತಾರೆ. ಆದರೆ ನಾವು ಪ್ರತಿ ಬಾರಿ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಜನಪ್ರತಿನಿಧಿಗಳನ್ನು ಕರೆದು ಈ ಭಾಗದ ಸಮಸ್ಯೆಗಳನ್ನು ಹೇಳ್ತಾ ಬಂದಿದ್ದೇವೆ. ಆದರೆ ಇಷ್ಟರ ತನಕ ಕೂಡ ಯಾವುದೇ ಕಾಮಗಾರಿ ಕೂಡ ಆಗಲಿಲ್ಲ. ಪ್ರತಿ ವರ್ಷ ಮಳೆಗಾಲದಲ್ಲಿ ಬರ್ತಾರೆ, ಅಲ್ಲಿ ನೀವು ದಾಟಬೇಡಿ, ಆ ಕಡೆ ಹೋಗಬೇಡಿ ಅಂತೆಲ್ಲ ಬ್ಯಾನರ್ ಹಾಕ್ತಾರೆ, ನಮಗೆ ಒಂದು ದಿಗ್ಬಂಧನ ಹಾಕಿ ಹೋಗ್ತಾರೆ. ಅದೇ ಒಂದು ಅವ್ರದ್ದು. ನಾವೇನುವಂಥದ್ದು, ನಮಗೆ ಇಲ್ಲಿ ಬುಡಗಟ್ಟು ಜನಾಂಗ ಯಾರು ಮಲೆಕುಡಿಯರಿದ್ದಾರ, ಅವರು ಈ ಭಾಗದ ಸಾವಿರಾರು ವರ್ಷದಿಂದ ಇಲ್ಲಿ ಬದುಕಿ ಬಂದವರು. ಅವರಿಗೆ ಇನ್ನೂ ಕೂಡ ಮೂಲಸೌಕರ್ಯ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೆ ನೋಡಿ. ನಮಗೆ ಮೊನ್ನೆ ಒಂದು ಸರ್ಕಾರ ಒಂದು ST/SCಗಳ ಒಂದು ಏನು ಪರಿಸ್ಥಿತಿ ಉಂಟು, ಅದನ್ನೊಂದು ಸಮೀಕ್ಷೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯವರಿಗೆ ಒಂದು ಅನುಮೋದನೆ ಕೊಟ್ಟಿದ್ದಾರೆ ಸರ್. ಏರಿಯಾಕ್ಕೆ ಈಗ ಎಲ್ಲ ಮಲೆಕುಡಿಯರ ಏರಿಯಾಕ್ಕೆ ಅಂದರೆ ಎಸ್ ಟಿಗಳ ಏರಿಯಾಕ್ಕೆ ಹೋಗಿ ಒಂದು ಅಲ್ಲಿ ಏನೆಲ್ಲ ದೌರ್ಜನ್ಯ ಆಗ್ತಾ ಉಂಟು ಅದನ್ನೆಲ್ಲ ಒಂದು ಪಟ್ಟಿ ಮಾಡಲಿಕ್ಕೆ, ಅಂದರೆ ಒಂದು ಅದನ್ನೊಂದು ಪರಿಶೀಲನೆ ಮಾಡಲಿಕ್ಕೆ ಈ ಪೊಲೀಸ್ ಇಲಾಖೆಯವರ ಒಂದು ತಂಡ ಬಂದಿತ್ತು. ಆದರೆ ಇವತ್ತು ನಾವೇಳುವಂಥದ್ದು, ಇವತ್ತು ದೌರ್ಜನ್ಯ ಬರೇ ಒಂದು ಡೊಂಬೆರಾಟ ಹೊಡೆದಾಟ ಅಲ್ಲ, ಮೂಲಸೌಕರ್ಯ ವ್ಯವಸ್ಥೆ ಕೊಡದಿದ್ರೂ ಕೂಡ ಒಂದು ದೌರ್ಜನ್ಯನೇ. ST/SC ಕಾಯ್ದೆಯಲ್ಲಿ ಅದು ಕೂಡ ಬರ್ತದೆ. ಆದರೆ ಸಾವಿರಾರು ವರ್ಷದಿಂದ ಒಂದು ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಆದರೂ ಕೂಡ ನಾವು ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಬಂದಿದ್ದೇವೆ. ಆದರೂ ಕೂಡ ಈ ಅಧಿಕಾರಿಗಳು, ಈ ಜನಪ್ರತಿನಿಧಿಗಳು ಸ್ಪಂದನೆ ಕೊಡದಿದ್ದು ದೊಡ್ಡ ಅಪರಾಧ. ಇವರ ಮೇಲೆ ಕ್ರಮ ತೆಗೊಳ್ಳುವವರು ಯಾರು ಕೂಡ ಇಲ್ಲ. ಪ್ರಥಮವಾಗಿ ನಾವು ಹೇಳುವಂಥದ್ದು, ಪೊಲೀಸ್ ಅಧಿಕಾರಿಗಳು ಇಂಥ ಅಧಿಕಾರಿಗಳ ಮೇಲೆ ಕ್ರಮ ತೆಗೊಳ್ಬೇಕು ಅಂತ ನಮ್ಮೊಂದು ಈ ಭಾಗದ ಜನರ ಆದೇಶ. ಯಾಕೆಂದರೆ ಇವರನ್ನು ನಾವು ಈ ಅಧಿಕಾರಿಗಳ ಬೆಂಡು ತೆಗೆದಿದ್ದರೆ ಅವರು ಖಂಡಿತವಾಗಿ ಈ ಭಾಗಕ್ಕೆ ಮೂಲಸೌಕರ್ಯ ವ್ಯವಸ್ಥೆ ಮಾಡಲ್ಲ ಅಂತ ನಮ್ಮ ಅನಿಸಿಕೆ. ಯಾಕೆಂದರೆ ನಾವು ಬೊಬ್ಬೆ ಹಾಕಿ ನಮಗೆ ಸಾಕಾಗ್ತದೆ. ನಿಮ್ಮ ಹೆಸರು? ನನ್ನ ಹೆಸರು ಜಯಾನಂದ್ ಪಿಲಿಕಲ. ನಾನು ಕರ್ನಾಟಕ ಆದಿವಾಸಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ. ಮುಖ್ಯವಾಗಿ ಬೇಕಾಗಿರುವಂಥದ್ದು ಮೂಲಭೂತ ಸೌಕರ್ಯ. ಒಂದು ಸೇತುವೆ ನಿರ್ಮಾಣ ಆಗಬೇಕು, ಕರೆಂಟ್ ಬೇಕು, ನೀರು ಬೇಕು, ಅಂತಹ ಒಂದು ಭರವಸೆ ಕೊಟ್ಟಿದ್ದಾರೆ. ಬಟ್ ಆ ಭರವಸೆ ಕೇವಲ ಭರವಸೆಯಾಗಿ ಉಳಿದೇ ವಿನಃ ಅದು ಯಾವುದು ಕೂಡ ಒಂದು ಕಾರ್ಯರೂಪಕ್ಕೆ ಬರ್ತಾ ಇರೋದ ಒಂದು ಬೇಜಾರು ನೋವು ಇಲ್ಲಿಗೆ ಇರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಸೇರ್ಕೊಂಡು ನಾವು ಈ ವರ್ಷ ಇನ್ನು ಮುಂದೆ ನಾವು ಮತ ಹಾಕೋದಿಲ್ಲ. ನಮಗೆ ಮತ ಹಾಕಿದ್ರೆ ಮಾತ್ರ ನಮಗೆ ಯಾವುದೇ ಒಂದು ಸೌಲಭ್ಯ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ನಮಗೆ ಮತ ಹಾಕಿದ್ರೆ ಕೂಡ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ. ಹಾಗಾಗಿ ಮತ ಹಾಕೋದಿಲ್ಲ ಅಂತ ಒಂದು ಮಾತಾ ಕೂಡ ಅವ್ರು ಹೇಳ್ತಾ ಇರುವಂಥದ್ದು. ಇದಕ್ಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ ಕಾದು ನೋಡ್ಬೇಕಾಗಿದೆ. ಪ್ರಸಾದ್ ಜೊತೆ ಶ್ರೇಯಾ ಶೆಟ್ಟಿ, ಸುದ್ದಿ ನ್ಯೂಸ್, ಹಿತ್ತಿಲ ಪೇಲ, ಬೆಳ್ತಂಗಡಿ.